ಜೆಎನ್ಯು ಮಾಜಿ ವಿದ್ಯಾರ್ಥಿ ಕನ್ನಯ್ಯ ಕುಮಾರ್ ಅವರು ನಗರದ ಜೆಪ್ಪಿನಮಗರು ಕಾರ್ಯಕ್ರಮಕ್ಕೆ ಅವಕಾಶ ನೀಡಬಾರದೆಂದು ಒತ್ತಾಯಿಸಿ ಹಿಂದೂ ಜನಜಾಗೃತಿ ಸಮಿತಿ ನೇತೃತ್ವದಲ್ಲಿ ಅಪರಾಧ ಮತ್ತು ಸಂಚಾರ ವಿಭಾಗದ ಉಪಾಯುಕ್ತರಾದ ಲಕ್ಷ್ಮೀ ಗಣೇಶ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಮಾರ್ಚ್ 8ರಂದು ಪೌರ ಸಮುದಾಯ ಸಮಿತಿ ನೇತೃತ್ವದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಪ್ರತಿಭಟನೆಯಲ್ಲಿ ಕನ್ನಯ್ಯ ಕುಮಾರ್ ಭಾಗವಹಿಸುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಲು ಅವಕಾಶವನ್ನ ನೀಡಬಾರದು ಎಂದು ಹಿಂದೂ ಜನಜಾಗೃತಿ ಸಮಿತಿಯ ಜಿಲ್ಲಾ ಸಮನ್ವಯಕರಾದ ಚಂದ್ರಮುಖಿ ಆಗ್ರಹಿಸಿದರು. ಈ ಕನ್ನಯ್ಯ ಕುಮಾರ್ ದೇಶದ್ರೋಹಿ ಹೇಳಿಕೆಯನ್ನು ನೀಡ್ತಾನೆ. ಭಾರತ್ ತೇರೆ ತುಕಡೆ ಹೊಂಗೆ ಇನ್ಶಾಲ್ಲಾ ಘೋಷಣೆಯನ್ನು ಕೂಗ್ತಾನೆ. ದೇಶದ್ರೋಹಿಯ ಜನ್ಮದಿನವನ್ನು JNU ಯೂನಿವರ್ಸಿಟಿಯಲ್ಲಿ ಆಚರಣೆ ಮಾಡ್ತಾನೆ. ಅಂಥ ದೇಶದ್ರೋಹಿಯನ್ನು ಇವತ್ತು ಮಂಗಳೂರಿಗೆ ಕರೆದು ಅವರಿಗೆ ಭಾಷಣವನ್ನು ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ ನಾವು ನೋಡಿದ್ದೇವೆ, ಮಂಗಳೂರಲ್ಲಿ ಕೋಮು ಅಥವಾ CA ವಿರುದ್ಧದಲ್ಲಿ ದೊಡ್ಡ ಮಟ್ಟಿನ ಗಲಾಟೆ ನಡೆದು ಈ ಪರಿಸರ ಇವತ್ತು ಸಾಮರಸ್ಯ ಹಾಳಾಗ್ತಾ ಇದೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ತೊಂದರೆ ಆಗ್ತಾ ಇದೆ. ಇಲ್ಲಿ ಪುನಃ ಬಂದು ಈ ರೀತಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿ ಪುನಃ ಮಂಗಳೂರನ್ನು ಹೊತ್ತು ಉರಿಯೋಗ ಮಾಡುವ ಉದ್ದೇಶದಿಂದ ಇವತ್ತು ಈಗ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥ ಪ್ರಶ್ನೆಯನ್ನು ಇವತ್ತು ನಾವು ಸಮಾಜಕ್ಕೆ ಕೇಳ್ತಾ ಇದ್ದೇವೆ. ಆ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಲ್ಲಿ ಅನುಮತಿಯನ್ನು ಕೊಡಬಾರ್ದು ಅನ್ನೋದಕ್ಕೋಸ್ಕರ ನಾವು ಇವತ್ತು ಕಮಿಷನರ್ ಅವರಿಗೆ ಹಾಗೂ ಮಂಗಳೂರು ಜಿಲ್ಲಾಧಿಕಾರಿಯವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ವೇಳೆ ಅಖಿಲ ಭಾರತ ಹಿಂದೂ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೇಶ್, ಬಿಜೆಪಿ ಮುಖಂಡರಾದ ರೂಪಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು.